ಬರೋಬ್ಬರಿ 7 ತಿಂಗಳ ಬಳಿಕ ಅಕ್ಟೋಬರ್ 15ರಿಂದ ಚಿತ್ರಮಂದಿರಗಳು ಆರಂಭವಾಗಿರುವ ಸುಳಿವು ಸಿಕ್ಕಿದ್ದು ಕೋಸ್ಟಲ್ ವುಡ್ನಲ್ಲಿ ಹೊಸ ನಿರೀಕ್ಷೆ ಆರಂಭವಾಗಿದೆ. ಕರಾವಳಿಯ ತುಳು ಸಿನಿಮಾಗಳು ಈಗಾಗಲೇ ತೆರೆ ಕಾಣಲು ತಯಾರಿಯನ್ನು ನಡೆಸುತ್ತಿದೆ. ಈ ಮೂಲಕ ಕೋಸ್ಟಲ್ ವುಡ್ನಲ್ಲಿ ಹೊಸ ನಿರೀಕ್ಷೆ ಶುರುವಾಗಿದೆ. ಮೂಲಗಳ ಪ್ರಕಾರ ಕಾರ್ಣಿಕದ ಕಲ್ಲುಟ್ಟಿ, ಇಂಗ್ಲಿಷ್, ಇಲ್ಲೊಕ್ಕೆಲು, ಪೆಪ್ಪರೆ ಪೇರೆರೆ ಸಿನಿಮಾಗಳು ಈಗಾಗಲೇ ಬಿಡುಗಡೆಗೆ ಸಿದ್ಧವಾಗಿದೆ. ಜೊತೆಗೆ ವಿಕ್ರಾಂತ್, ಲಾಸ್ಟ್ ಬೆಂಚ್, ಏರೆಗಾವಿಯೇ ಕಿರಿಕಿರಿ, ಅಗುಳಿ ಮಂಜಣ್ಣ ಮುಂತಾದ ಸಿನಿಮಾಗಳು ಚಿತ್ರೀಕರಣವು ಮುಗಿಸಿದ್ದು ತುಳು ಸಿನಿ ರಸಿಕರನ್ನ ರಂಜಿಸಲು ಚಿತ್ರತಂಡಗಳು ಸಿದ್ಧವಾಗಿದೆ. వే పాత్ర ఇత్తెల పండ్రొందుల్ల ಕೃಷ್ಣಣ್ಣ ಮದ್ಮೆಂದಾಂಡ ಇಂಚಿನ ಪೊಣ್ಣನೆ ಮದ್ಮೆ ಅವನು ಎನ್ನ ಪೊಣ್ಣನ ಮದ್ಮೆ ಆಪೆಂದಾಂಡ ಯಾಂದ ತಪ್ಪು ಗೊತ್ತಾರೆ ಅಮ್ಮೆದಾಂತಿ ಜೋಕುಲು ಏರೆಗ್ಲ ತಿಕ್ಕಂದಿಲ್ಲ ಕಾತೊಲ್ಲೆ ಬಿದಾಯ್ತಕ್ಕೆ ದೂಜಿ ನೀತಲ ಮುಖ್ಯ ಮಲ್ಪಿ వే పాత్ర ఇత్తెల పండ్రొందుల్ల ಕೃಷ್ಣಣ್ಣ